ರಾಜ್ಯಾದ್ಯಂತ ಹಿಜಾಬ್ ವಿವಾದ ತಾರಕಕ್ಕೇರಿರುವಂತೆ ಇದೀಗ ಮಂಗಳೂರಿನಲ್ಲೂ ಹಿಜಾಬ್ ಕಿಚ್ಚು ಶುರುವಾಗಿದೆ. ಮಂಗಳೂರಿನ ಹೊರವಲಯದ ಉಳ್ಳಾಲದ ಕಾಲೇಜಿನಲ್ಲೂ ಇದೀಗ ವಿವಾದ ಆರಂಭವಾಗಿದೆ. ಉಳ್ಳಾಲದ ಭಾರತ್ ಪಿಯು ಕಾಲೇಜಿನಲ್ಲಿ ಶಿಕ್ಷಣ ಇಲಾಖೆಯ ಆದೇಶದಂತೆ ಹಿಜಾಬ್ ಧರಿಸಬೇಡಿ ಎಂದು ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಆದೇಶವನ್ನ ನೀಡಿತ್ತು. ಜೊತೆಗೆ ಉಪನ್ಯಾಸಕರಿಗೂ ಹಿಜಾಬ್ ಧರಿಸದಂತೆ ತಾಕೀತು ಮಾಡಿತ್ತು. ಆದರೆ ಈ ಆದೇಶದಿಂದ ಆಕ್ರೋಶಿತರಾದ ವಿದ್ಯಾರ್ಥಿಗಳು ಹಿಜಾಬ್ ಧರಿಸುತ್ತೇವೆಂದು ಪಟ್ಟು ಹಿಡಿದಿದ್ದಾರೆ. ಟಿಸಿ ಕೊಡಿ ಇಲ್ಲವೇ ರಜೆ ಕೊಡಿ ಎಂಬಂತೆ ಪ್ರತಿಭಟಿಸಿ ಕೋರ್ಟ್ ಆದೇಶ ಬರುವವರೆಗೂ ರಜೆ ಕೊಡಿ ಎಂದು ಆಗ್ರಹಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆದಿದೆ. ಘಟನೆ ಸಂಬಂಧ ಕಾಲೇಜಿಗೆ ಬಂದ ಶಾಸಕ ಯುಟಿ ಖಾದರ್ ಕಾಲೇಜಿನ ಆಡಳಿತ ಮಂಡಳಿಯೊಂದಿಗೆ ಸಭೆ ನಡೆಸಿ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ, ವಿದ್ಯಾಭ್ಯಾಸ ಹಾಳಾಗಬಾರದು ಎಂದು ಸೂಚನೆಯನ್ನ ನೀಡಿದ್ದಾರೆ. ಬಳಿಕ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಲ್ಲವೂ ಸರಿ ಹೋಗುವವರೆಗೆ ಪಿಯು ಕಾಲೇಜಿಗೆ ರಜೆಯನ್ನ ಘೋಷಿಸಲಾಗಿದೆ. ಸುಮಾರು 75 ವರ್ಷಗಳ ಹಿಂದೆ ಉಗ್ರವಾಗಿರುವಂಥ ಈ ಉಳ್ಳಾಲದಲ್ಲಿ ತುಂಡು ಬಟ್ಟೆಯಲ್ಲಿ ಜೀವನ ಮಾಡುವಂಥ ಸಂದರ್ಭದಲ್ಲಿ ಮಗುವೀರ ಸಮಾಜದವರು ಮಗುವೀರ ಶಾಲೆ ಅಂತ ಹೇಳುವಂಥ ಶಾಲೆಯನ್ನು ಸ್ಥಾಪಿಸಿದ್ದಾರೆ. ಆ ಶಾಲೆ ಇವತ್ತು ಬೆಳೆದು ಬಂದು ಹೈಸ್ಕೂಲು ಕಾಲೇಜಾಗಿ ಇವತ್ತು ಇಲ್ಲಿ ಬೆಳೀತಾ ಇದೆ. ಇಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲ ಧರ್ಮದವರು ಇಲ್ಲಿ ವಿದ್ಯಾರ್ಜನೆ ಮಾಡಿದಂಥ ವಿದ್ಯಾಸಂಸ್ಥೆ ಇದು. ಸರ್ಕಾರ ಅಥವಾ ಕೋರ್ಟ್ ಒಂದು ತೀರ್ಮಾನ ಮಾಡಿದ ಪ್ರಕಾರ ಇಲ್ಲದಂಥ ಒಂದು ಹಿಜಾಬಿನ ಒಂದು ಕುರಿತು ಬರೇ 6 ಮಕ್ಕಳಿಂದ ಪ್ರಾರಂಭವಾದಂಥ ಈ ಹಿಜಾಬಿನ ವಿಚಾರ ಕೋರ್ಟ್ ಮೆಟ್ಟಲೇರಿ ಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಈ ಆದೇಶವನ್ನು ಓದುವಾಗ ಅದನ್ನು ವಿಮರ್ಶನೆ ಮಾಡುವಾಗ ಆದ ತೊಡಕಿನಿಂದಾಗಿ DDP-ಯವರು ಕಳಿಸಿದಂಥ ಸುತ್ತೋಲೆಯ ಕಾಪಿಯ ಆಧಾರದ ಮೇಲೆ ಈ ನಮ್ಮ ಭಾರತ್ PU ಕಾಲೇಜಿನ ಪ್ರಾಂಶುಪಾಲರು ಮಕ್ಕಳ ಪೇರೆಂಟ್ಸನ್ನು ಕರ್ಕೊಂಡು ಬರಬೇಕು ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ. ಈ ಆದೇಶ ಊರಿಡೀ ಸುತ್ತುವರಿದು ಭಾಗವಾಗಿ ಎಲ್ಲರಿಗೂ ತಿಳಿದು ಈ ಎಲ್ಲ ಜಿಲ್ಲೆಯಲ್ಲಿ ಆದ ಹಾಗೆ ಇಲ್ಲಿ ಕೂಡ ಜನ ಸೇರಲಿಕ್ಕೆ ಪ್ರಾರಂಭ ಆದವು. ಹಾಗೆ ಅವರನ್ನೆಲ್ಲ ನಾನು ಸಮಾಧಾನ ಮಾಡಿಸಿ ನಿನ್ನೆ ದಿವಸ ಕಳಿಸಿಕೊಟ್ಟು ಆಡಳಿತ ಮಂಡಳಿಯೊಂದಿಗೆ ಮಾತುಕತೆ ಮಾಡಿ ನೀವು ತ್ವರಿತವಾಗಿ ನಿಮ್ಮ ಸಮಿತಿಯಿಂದ ಒಂದು ತುರ್ತು ಮೀಟಿಂಗ್ ಮಾಡಿಕೊಂಡು ಇದಕ್ಕಾಗಿ ಒಂದು ತೀರ್ಮಾನ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡಿದ್ದೇನೆ. ಅವರು ಒಪ್ಕೊಂಡಿದ್ದರು.